ಇದರೊಂದು ಗಾಡಿ ಹೋಗ್ತಿತ್ತಂತೆ. ಟರ್ನ್ ಏರಿಯಾ ಅದು ಗೊತ್ತಾಗೋದಿಲ್ಲ, ತುಂಬ ಟರ್ನ್, ಅದು ಡೀಪ್ ಟರ್ನ್ ಇದೆ, ಗೊತ್ತಾಗೋದಿಲ್ಲ. ಅವ್ರು ಟರ್ನಲ್ಲಿ ಓಲ್ಟೇಕ್ ಮಾಡ್ತಾ ಹೋದರು. ಅವರು ಓಲ್ಟೇಕ್ ಮಾಡುವಾಗ ಇದು ಮುಂದ್ಗಡೆ ಗಾಡಿ ಬಂತು, ಡೀಪಾಗಿ ಗಾಡಿ ಬಂದು ಇವಾಗ ತಲೆಗೆ ತಾಕ್ತು ಎಲ್ರಿದು. ತಲೆ ತಾಗಿಂದ ಎಲ್ರಿದು ರೈಟ್ ಸೈಡು ಫುಲ್ ಓಪನ್ ಆಗಿದೆ. ಆದ್ದರಿಂದ ಎಲ್ಲರೂ ಸ್ಪಾಟಲ್ಲಿ, ಅಂದರೆ ಅದು ತುಂಬ ಆಕ್ಸಿಡೆಂಟೇ ಸ್ಪಾಟ್ ಆಗಿದೆ. ಅಂದರೆ 100% ಸರ್. ಅದು ಯಾವತ್ತೂ ಲಾಸ್ಟ್ ಟೈಮ್ 1 ವರ್ಷ ಆಯ್ತೇನಷ್ಟೇ, ಒಂದು ಸ್ಕೂಲ್ ಬಸ್ಸು ಬಿದ್ದಿತ್ತು ಅಲ್ಲಿ. ಒಂದು 45 ಮಕ್ಕಳಿದ್ರು, ಅದರಲ್ಲಿ ಒಂದು 10-12 ಜನಕ್ಕೆ ಏಟಾಗಿತ್ತು. ಅದೇ ಸ್ವಲ್ಪ ತುಂಬ ಆಗ್ತದೆ, ಯಾವತ್ತು ಹೊಸ್ತೇನಲ್ಲ, ಯಾವತ್ತಾಗ್ತದೆ. ಅದೊಂದು ಸ್ವಲ್ಪ ಸರ್ಕಾರ ಇದರಾಗ ಗಮನ ತಗೊಂಡು ಒಂದು ಸ್ವಲ್ಪ ರಸ್ತೆಯನ್ನು ಒಂದು ಸ್ವಲ್ಪ ಏನಾದರೂ ಮಾಡೋದು ಒಳ್ಳೆಯದು, ಅದನ್ನು ಸ್ಟ್ರೈಟ್ ಮಾಡಿ ಕೊಡೋದು ಅಂತ ಸ್ವಲ್ಪ ಅನಿಸುತ್ತೆ. ಅಗಲ ಮಾಡಿದ್ದಾರೆ, ಶಾಸಕರು ಬಾರಿ ಅಗಲ ಮಾಡ್ಕೊಂಡು ರಸ್ತೆಯನ್ನು, ಸಣ್ಣ ರಸ್ತೆ ಇತ್ತು, ಅದನ್ನು ತುಂಬ ಅಗಲ ಮಾಡ್ಕೊಂಡು ತಿರುವೆಲ್ಲ ತೆಗೆದಿದ್ದಾರೆ. ಆದರೂ ಡೇಂಜರ್ಸ್ ಇರೋದು, ಒಂದು ಸ್ವಲ್ಪ ಗಾಡ್ ಸೆಕ್ಷನ್ ಥರ ಇದೆ ಅದು ರಸ್ತೆ. ಓಕೆ, ಎಷ್ಟು ಜನ ಇದ್ರು ಬೈಕಲ್ಲಿ? ಆ್ಯಕ್ಚುಲಿ ಅವರು ಸ್ಪಾಟ್, ನಾನು ಹೋದಾಗ ಸರಿಯಾಗಿ ಫೋನ್ ಮಾಡಿ ನೋಡಿದಾಗ ಸ್ಪಾಟಲ್ಲಿ 4 ಜನ ಇದ್ದರು. ಅವರ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಅವರಿಗೆ ಇದಾಗಿತ್ತು, ಸ್ವಲ್ಪ ಇಂಜುರಿ ಇತ್ತು ಅಂತ ಕರ್ಕೊಂಡು ಬಂದಿದ್ದಾರೆ. ಇವತ್ತು 4 ಜನ ಸ್ಪಾಟ್ ಆಗಿದೆ ಅಂತ ಬಿಟ್ಟಿದ್ದರು. ಬಟ್ ಆ ಮಗು ಒಂದು ಸ್ವಲ್ಪ ಉಸಿರು ತೆಗೆದ್ರಿಂದ ನಾನು ಹೋದಾಗ ಉಸಿರು ತೆಗೆದ್ರಂತ ನಾನು ಆಂಬುಲೆನ್ಸಲ್ಲಿ ಹಾಕೊಂಡು ಬಂದಿದ್ದೆ. ಎಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಒಂದು ಕ್ಯಾಂಪ್ ಹಾಸ್ಪಿಟಲ್, ರೋಟರಿ ಹಾಸ್ಪಿಟಲಲ್ಲಿ. ಆ ಮಗು ಅಲ್ಲಿ ಡೆತ್ ಆಗಿದೆ ಸರ್. ಅಂದರೆ 5 ನಿಮಿಷ, ನಾವು ತಗೊಂಡಾಗ 5 ನಿಮಿಷ ಡೆತ್ ಆಗಿದೆ. ಇನ್ನು ಸವಗರದಲ್ಲಿ ಕಾರ್ಕಳ ತಾಲೂಕು ಹಾಸ್ಪಿಟಲ್ ಸವಗರದಲ್ಲಿ 3 ಜನ ಇದ್ದಾರೆ. ಅಂದರೆ 2 ಮಕ್ಕಳು, ಒಂದು ತಂದೆ. ಆಮೇಲೆ ತಾಯಿಯನ್ನು ಹೆಚ್ಚಿನ ಚಿಕಿತ್ಸೆಗೆ ಅಜ್ಜರ ಗಾಡಿಗೆ ಶಿಫ್ಟ್ ಮಾಡಿ.